ನಾಗರಿಕ ಹಿತರಕ್ಷಣಾ ವೇದಿಕೆ ತಲಪಾಡಿ ಇದರ ಆಶ್ರಯದಲ್ಲಿ ಅರ್ಹ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರ ವಿತರಣೆ, ಇಬ್ಬರು ದೇಹದಾಢ್ಯರಿಗೆ ಸನ್ಮಾನ, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ತಲಪಾಡಿಯಲ್ಲಿ ನಡೆಯಿತು. ತಾಲೂಕು ಪಂಚಾಯತ್ ಅಧ್ಯಕ್ಷ ಮೊಹಮ್ಮದ್ ಮೋನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಅವರು ಕೊರೋನಾ ಸೋಂಕು ಹರಡಿದ ಬಳಿಕ ಬಹಳಷ್ಟು ಜನರಿಗೆ ಉದ್ಯೋಗ ಇಲ್ಲದಂತಾಗಿದೆ. ಇಂತಹ ಸಂದರ್ಭದಲ್ಲಿ ಹೊಲಿಗೆ ಯಂತ್ರವನ್ನು ವಿತರಣೆ ಮಾಡಿರುವುದು ಶ್ಲಾಘನೀಯ. ಇಂತಹ ಸಮಾಜ ಸೇವೆಯಿಂದ ಬದುಕಲು ಸಾಧ್ಯ ಎಂದು ಹೇಳಿದರು. ಮಕ್ಕಳಿಗೆ ಎಸ್ಎಲ್ಸಿಯಲ್ಲಿ ಅಂಕ ಪಡೆದಂತಹ ಮಕ್ಕಳಿಗೆ ಒಂದು ಸನ್ಮಾನ ಅಥವಾ ಪ್ರೋತ್ಸಾಹ ಕೊಡುವಂಥದ್ದು, ಇದು ಖಂಡಿತವಾಗಿ ಆ ವಿದ್ಯಾರ್ಥಿಗಳಲ್ಲಿ ಮುಂದಿನ ಅವರ ವಿದ್ಯಾರ್ಥಿ ಜೀವನದಲ್ಲಿ ಈ ನಾಡಿಗೆ ಏನೋ ಒಂದು ಕೀರ್ತಿ ತರುವಂಥ ಒಂದು ಆಶೆಯನ್ನು, ಇದರಲ್ಲಿ ಮೂಲ ಉದ್ದೇಶ ಮಕ್ಕಳಿಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ, ಇನ್ನಿತರ ಮಕ್ಕಳಿಗೆ ಒಂದು ಒಳ್ಳೆಯ ಪ್ರೇರಣೆ ಸಿಕ್ಕುವಂಥ ಒಂದು ಕಾರ್ಯಕ್ರಮ. ಜೊತೆಗೆ ನಮ್ಮ ಕ್ರೀಡಾಪಟುಗಳಿಗೆ ಒಂದು ಸನ್ಮಾನ. ಖಂಡಿತವಾಗಿ ನಮ್ಮ ನಾಡಿಗೆ ಕ್ರೀಡೆಯಲ್ಲಿ ಒಂದು ಒಳ್ಳೆಯ ಪ್ರೋತ್ಸಾಹ ಸಿಕ್ಕಿದರೆ ಆ ಕ್ರೀಡಾಪಟುಗಳು ನಮಗೆ ಒಳ್ಳೆಯ ಕೀರ್ತಿ ತರಲಿಕ್ಕೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂಥ ಒಂದು ಅವಕಾಶ ಆಗ್ತದೆ. ಮೂರನೆಯದು, ಒಂದು ಜೀವನದಲ್ಲಿ ಅವರಿಗೆ ಸಣ್ಣವಾದ ಒಂದು ಟೈಲರಿಂಗ್ ಮಿಷನ್ ಕೊಟ್ಟು ಆ 4 ಹೆಣ್ಣು ಮಕ್ಕಳ ಜೀವನಕ್ಕೆ ಒಂದು ಸಣ್ಣ ದಾರಿ ಮಾಡಿಕೊಟ್ಟಂಥ ಒಂದು ಸಾಧನೆ. ಇದು ಖಂಡಿತವಾಗಿ ಯಾರು ಮಾಡದಂಥ ಸಾಧನೆಯನ್ನು ನಮ್ಮ ತಲಪಾಡಿಯ ಹಿತರಕ್ಷಣಾ ವೇದಿಕೆಯವರು ಮಾಡಿದ್ದಕ್ಕೆ ನಿಮಗೆ ಮಂಗಳೂರು ತಾಲೂಕಿನ ಪರವಾಗಿ ನಿಮ್ಮನ್ನು ಯಾವ ರೀತಿ ಅಭಿನಂದಿಸಬೇಕಂತ ನಮಗೆ ಅರ್ಥ ಆಗುವುದಿಲ್ಲ. ಯಾಕೆಂತ ಹೇಳಿದರೆ ಜನಪ್ರತಿನಿಧಿಗಳಾದ ನಾವು ಮಾಡದಂಥ ಕಾರ್ಯಕ್ರಮವನ್ನು ಸಣ್ಣ ಒಂದು ಸಂಸ್ಥೆ ಮಾಡಿ ತೋರಿಸಿವೆ. ಅದಕ್ಕಾಗಿ ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತೇನೆ. ಈ ಸಂದರ್ಭ ಅರ್ಹ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರ ವಿತರಣೆ ಮಾಡಲಾಯಿತು. ಇಬ್ಬರು ದೇಹದಾಢ್ಯಪಟುಗಳನ್ನು ಸನ್ಮಾನಿಸಲಾಯಿತು. ಎಸ್ಎಸ್ಎಲ್ಸಿಯಲ್ಲಿ ಅತ್ಯಧಿಕ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಸದಸ್ಯ ಸಿದ್ದಿಕ್ ತಲಪಾಡಿ, ಸುರೇಖಾ ಚಂದ್ರಹಾಸ್, ಖಾದರ್ ತಲಪಾಡಿ, ಶರ್ಮಿಳಾ ಟೀಚರ್, ಸತ್ತಾರ್ ಮೊದಲಾದವರು ಉಪಸ್ಥಿತರಿದ್ದರು.